ಪುತ್ತೂರಿನ ವಿವೇಕಾನಂದ ಕಾಲೇಜಿನ ಸುವರ್ಣ ಸಭಾಭವನದಲ್ಲಿ ಇಂದು ಸಿಎ ಮತ್ತು ಸಿಎಸ್ ವಿದ್ಯಾರ್ಥಿಗಳಿಗಾಗಿ ಹೊಸ ವೆಬ್ಸೈಟ್ ಅನಾವರಣಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಲೆಕ್ಕ ಪರಿಶೋಧಕರಾದ ಎಸ್ ರಾಮಭಟ್ ಅವರು ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದರು. ಸಿಎ ಮತ್ತು ಸಿಎಸ್ ಆಸಕ್ತಿ ಹೊಂದಿದ ವಿದ್ಯಾರ್ಥಿಗಳು ಇವರ ತರಬೇತಿಗಾಗಿ ಮಂಗಳೂರಿಗೆ ಹೋಗ್ತಾ ಇದ್ರು. ಇದನ್ನು ಮನಗಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅನುಭವಿಗಳೊಂದಿಗೆ ಹಾಗೂ ಹಿರಿಯರೊಂದಿಗೆ ಚರ್ಚಿಸಿ ತರಬೇತಿ ಕೇಂದ್ರವನ್ನ ತೆರೆದು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ಮುಂದಾಗಿದ್ದಾರೆ. ಈ ಹಿನ್ನೆಲೆ ಇಂದು ವಿಕಾಸ್ ಎಂಬ ವೆಬ್ಸೈಟ್ ಅನ್ನು ಅನಾವರಣಗೊಳಿಸಲಾಗಿದೆ. ಈ ವೇಳೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಕೃಷ್ಣ ಭಟ್, ವಿವೇಕಾನಂದ ಪದವಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಪೈ ಉಪಸ್ಥಿತರಿದ್ದರು. ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿರ್ನಮೋಸ್ತುತೇ ಆತ್ಮಜ್ಯೋತಿ ಪ್ರದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೇ ಬ್ರಹ್ಮಜ್ಯೋತಿ ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೇ ಗುರುಜ್ಯೋತಿರ್ನಮೋಸ್ತುತೇ. ಇದೀಗ ಈ ಕಾರ್ಯಾಗಾರವನ್ನು ಉದ್ಘಾಟಿಸಿದಂತಹ ಶ್ರೀ ಸಿ ರಾಮಭಟ್ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು. ಭವಿಷ್ಯದಲ್ಲಿ ಉತ್ತಮ ಸಿಎ ಮತ್ತು ಸಿಎಸ್ ಆಗುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಪುತ್ತೂರಿನಲ್ಲಿ ಅದಕ್ಕೆ ಬೇಕಾದಂತಹ ತರಬೇತಿ ಕೇಂದ್ರದ ಮತ್ತು ಮಾರ್ಗದರ್ಶನ ಕೊಡತಕ್ಕಂತಹ ಒಂದು ಕೇಂದ್ರ ಇರಲಿಲ್ಲ. ಈ ಒಂದು ಕೊರತೆಯನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ ದಿವಸ ಈಡೇರ್ತಾ ಇದೆ. ಸುಮಾರು ಸುಳ್ಯ, ಪುತ್ತೂರು, ಈ ಬೆಳ್ತಂಗಡಿ, ಈ ಆಸುಪಾಸುಗಳಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು CA ತರಬೇತಿಗೆಂತಲೇ ಮಂಗಳೂರಿಗೆ ಹೋಗ್ತಾಯಿದ್ರು. ಇದನ್ನು ಮನಗಂಡಂತಹ ನಮ್ಮ ಹಿರಿಯರು ನಾವುಗಳೆಲ್ಲ ಸೇರಿಕೊಂಡು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನೇತೃತ್ವದಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಒಳ್ಳೆಯ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಮ್ಮ ಹಿರಿಯರು ನಾವೆಲ್ಲರೂ ಯೋಚನೆ ಮಾಡಿದಾಗ ಪುತ್ತೂರಿನ CA ಅವರು, ಅದೇ ರೀತಿ ಮಂಗಳೂರಿನ CA ಅವರು ತುಂಬ ಜನ ಇದಕ್ಕೆ ಸಹಕಾರಗಳನ್ನು ಕೊಟ್ಟರು. ಅವರೆಲ್ಲರ ಒಂದು ಬೆಂಬಲದೊಂದಿಗೆ ಸಹಕಾರದೊಂದಿಗೆ ಈ ದಿವಸ ನಮ್ಮ ಪುತ್ತೂರು ವಿವೇಕಾನಂದದಲ್ಲಿ ಒಂದು ವಿಕಾಸ ಎನ್ನುವಂತಹ ಒಂದು CA ಸ್ಟಡಿ ಸೆಂಟರ್ ಈ ದಿವಸ ಅದರ ವೆಬ್ಸೈಟ್ ಅನಾವರಣ ಆಗಿದೆ. ಮತ್ತು ನುರಿತ ನಮ್ಮ ಕಾಲೇಜಿನ ನುರಿತ ಶಿಕ್ಷಕರಿಗೆ ಅದರದಂಥ ಒಂದು ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಿಕಾಸ್ CA ಸ್ಟಡಿ ಸೆಂಟರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವ್ಯಕ್ತಿತ್ವ ವಿಕಾಸದ ಜೊತೆಗೆ ಈ CA ಸ್ಟಡೀಸ್ಗಳನ್ನು ನಾವು ಹೇಳಿಕೊಡ್ತೇವೆ. ಎಳವಿನಿಂದಲೇ ಈಗ PUC ಹಂತದಲ್ಲಿ CA ಸ್ಟಡೀಸ್ ಮಾಡ್ತಾ ಹೋದರೆ ಅವನಿಗೆ ಡಿಗ್ರಿ ಆಗಬೇಕಾದ್ರೆ ಅವನಿಗೆ CA ಆಗಿ ಆಗ್ತದೆ ಅವನಿಗೆ. ಸೊ ತುಂಬ ವರ್ಷ ಕಾಯಬೇಕು ಅಂತೇನಿಲ್ಲ. ಸೊ ಇಂತಹ ಒಂದು ಒಳ್ಳೆಯ ಅವಕಾಶ ನಮ್ಮ ವಿದ್ಯಾವರ್ಧಕ ಸಂಘ ಸಾರ್ವಜನಿಕ ಬಂಧುಗಳಿಗೆ ನೀಡಿದೆ. ಎಲ್ಲ ಹೆತ್ತವರು ಇದನ್ನು ಮನಗಂಡು ತಮ್ಮ ಮಕ್ಕಳನ್ನು CA ಕಡೆಗೆ ಸುಮಾರು ಒಂದು ಲಕ್ಷದ CA ಏನು CA ಆದವರ ಅವಶ್ಯಕತೆ ಇದೆ ಅಂತ ಒಂದು ಲೆಕ್ಕಾಚಾರಗಳು ಬರ್ತಾ ಇದೆ. ತುಂಬ ಅವಕಾಶಗಳಿದೆ ಈ CA ಕ್ಷೇತ್ರಗಳಲ್ಲಿ. ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಭಾಗದಲ್ಲಿ ಹೋಲಿಸಿದರೆ ಕೂಡ ಸುಮಾರು ಒಂದು 3,000ಕ್ಕಿಂತಲೂ ಜಾಸ್ತಿ ಹಾಲು ಉತ್ಪಾದಕರ ಸಂಘ ಇದೆ, ಸೊಸೈಟೀಸ್ಗಳಿದೆ, ಸಂಘ ಸಂಸ್ಥೆಗಳಿದೆ. ಎಲ್ಲವೂ ಕೂಡ ಆಡಿಟಿಂಗ್ ಮಾಡಬೇಕಾದಂತಹ ಒಂದು ಸಂದರ್ಭಗಳಿದೆ. ಒಬ್ಬ ಇಂಡಿವಿಜುವಲ್ ಕೂಡ ಇನ್ನು ತನ್ನ IT ರಿಟರ್ನ್ಸ್ಗಳನ್ನು ಫೈಲ್ ಮಾಡಬೇಕಂತ ಸಂದರ್ಭ ಇದೆ. ಸೊ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಫ್ಯಾಕ್ಟ್ರೀಸ್ಗಳಿರ್ಬೋದು, ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ತೆರಿಗೆ ಜೊತೆಗೆ ತಮ್ಮ ಒಟ್ಟು ಆರ್ಥಿಕ ವ್ಯವಹಾರವನ್ನು ಒಂದು ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ, ಇದನ್ನು ತರುವ ದೃಷ್ಟಿಯಲ್ಲಿ ಅವರಿಗೆಲ್ಲ ಮಾರ್ಗದರ್ಶನ ಕೊಡುವಂತಹ ಒಂದು ವ್ಯವಸ್ಥೆ CA ಅವರೇ ಮಾಡಬೇಕು. ಅವನಿಗೂ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು. ಈಗ ನಾವು ಮಾಡ್ತಾ ಇರುವಂಥ ಸಮಸ್ಯೆ
ಸಮಸ್ಯೆಗಳು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಮಾತ್ರ ಸಿಗಬೇಕು, ಸಮಾಜಕ್ಕೆ ದೇಶಕ್ಕೆ ಅದರ ಬಗ್ಗೆ ಯೋಚನೆಯೇ ಇಲ್ಲ. ಇಲ್ಲಿ ಪ್ರಾರಂಭದಲ್ಲಿ ಹೇಳಿದಾಗ ಹೇಳಿದ್ದು ಕಾರ್ಯದರ್ಶಿಗಳು ನಮ್ಮ ಮೂಲ ಚಿಂತನೆ ಇರುವುದೇ ವ್ಯಕ್ತಿಯಾಗಿ ಅವನು ಎತ್ತರಕ್ಕೆ ಹೋಗಬೇಕು, ವಿಕಾಸ ಆಗಬೇಕು. ಅದರ ಜೊತೆಗೆ ಸುತ್ತಮುತ್ತಲ ಸಮಾಜ ದೇಶ ಅದನ್ನು ಎತ್ತರಕ್ಕೆ ತಗೊಂಡು ಹೋಗುವುದೇ. ಸಮಾಜ ದೇಶ ಎತ್ತರಕ್ಕೆ ಹೋದ್ರೆ ನಮಗೂ ಗೌರವ, ನಾವು ಚೆನ್ನಾಗಿ ಬದುಕಬಹುದು. ಆ ದೃಷ್ಟಿಯಲ್ಲಿ ಚಾರ್ಟರ್ಡ್ ಅಕೌಂಟ್ಸ್ ಅವರು ಯೋಚನೆ ಮಾಡಬೇಕು. ಅದಕ್ಕೆ ನಾವೊಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಧರ್ಮಾಧಾರಿತವಾದಂಥ ಒಂದು ಶಿಕ್ಷಣ ಕೊಡಬೇಕು ಅಂತ ಯೋಚನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಇಲ್ಲಿ ಈಗ ಪ್ರಾರಂಭ ಆಗ್ತಾ ಇರುವಂಥ ವಿಕಾಸ ಯಾವುದಿದೆ ಅದು ವ್ಯಕ್ತಿತ್ವದ ವಿಕಾಸ, ಸಮಾಜ ಮತ್ತು ದೇಶದ ವಿಕಾಸ, ಅದೆಲ್ಲದಕ್ಕೂ ಅದು ಕಾರಣೀಭೂತ ಆಗ್ತದೆ. ಆ ರೀತಿಯಲ್ಲಿ ಶಿಕ್ಷಕರು ಅಂತ ಒಂದು ತರಬೇತಿಯನ್ನು ಮಾಡಿರಿ. ಪ್ರತಿ ಬಾರಿ ಅವರಿಗೆ ಹೇಳಿದ್ದು ಪ್ರಾಮಾಣಿಕನಾಗಿರು, ಎಲ್ಲಿಯೂ ಮೋಸ ವಂಚನೆ. ಯಾಕಂದರೆ ಅವನ ಮೇಲೆ ಕಂಪನಿ ನಂಬಿಕೊಂಡಿದೆ ಅಥವಾ ವ್ಯಕ್ತಿ ನಂಬಿಕೊಂಡಿದ್ದಾರೆ ಅಥವಾ ಯಾವುದೋ ಒಂದು ಇಂಡಸ್ಟ್ರಿ ನಂಬಿಕೊಂಡಿದೆ, ಅದರಲ್ಲಿ ಮೋಸ ಆಗಬಾರ್ದು ಅಂತ ಹೇಳುವಂಥದ್ದಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದು. ಅದನ್ನು ಪ್ರಾಮಾಣಿಕ ಮಾಡುವಂಥ ದೃಷ್ಟಿಯಲ್ಲಿ ಶಿಕ್ಷಕರು ಆ ರೀತಿಯ ತರಬೇತಿಯನ್ನು ಕೊಡಿ. ನೋಡೋಣ ಮುಂದೆ ದಿವಸ ಈಗೊಂದು ವಿಕಾಸ ಆಗಿದೆ, ಕಾರ್ಯದರ್ಶಿಯವರ ಮನಸ್ಸಲ್ಲಿ ಇನ್ನೊಂದಷ್ಟು ವಿಕಾಸ ಆಗಿ ಬಂದಿದೆ. ಅದಕ್ಕೆ ಎಲ್ಲವೂ ಅನುಕೂಲ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ಇನ್ನೂ ಏನಾದರೂ ನೀವು ಅಪೇಕ್ಷೆ ಪಟ್ಟರೆ ಈ ಸಂಸ್ಥೆಯಿಂದ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಂಸ್ಥೆಯಿಂದ ಇನ್ನಷ್ಟೇನು ಆಗಬೇಕು ಅಂತ ಯೋಚನೆ ಮಾಡಿದರೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಆ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ.